ಸಮೋಸ ಕೇಳಲು ಬಂದು ಅಂಗಡಿಯಲ್ಲಿ ಗಲಾಟೆ ನಡೆಸಿ ಶೂಟೌಟ್ ಮಾಡಿದ ಘಟನೆ ಮಂಗಳೂರಿನ ಪಳ್ನೀರು ಬಳಿ ನಡೆದಿದೆ. ಪಳ್ನೀರು ಬಳಿ ಇರುವ ಎಂಎಫ್ಸಿ ಹೋಟೆಲ್ ಮತ್ತು ಫ್ರೆಶ್ ಮಾರ್ಟ್ ಬಳಿ ನಿನ್ನೆ ಸಂಜೆ ಈ ಘಟನೆ ನಡೆದಿದ್ದು, ಅಪರಿಚಿತ 4 ಜನರ ತಂಡವೊಂದು ಹೋಟೆಲ್ನ 2 ಸಿಬ್ಬಂದಿಗಳ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಇದರ ಜೊತೆಗೆ ಹೋಟೆಲ್ನ ಗಾಜು ಪೀಠೋಪಕರಣ ಧ್ವಂಸಗೈದು 2 ಕಿಡಿಗೇಡಿಗಳು ನಾಪತ್ತೆಯಾಗಿದ್ದಾರೆ. रोड आगे क्लीन ಇವತ್ತು ಸಂಜೆ ಹೊತ್ತಿಗೆ ಸುಮಾರು 5:05 ಹೊತ್ತಿಗೆ ಯಾರೊಬ್ಬರು 4 ಜನ ಬಂದು ಗಲಾಟೆ ಮಾಡಿ ಹೋಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅಂತ ಗೊತ್ತಿಲ್ಲ. ನಾವು ಇಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡಿದ್ದೇವೆ ಮತ್ತು ಅವರನ್ನು ಇಬ್ಬರನ್ನು ಹಿಡ್ಕೊಂಡು ಪೊಲೀಸರಿಗೆ ಒಪ್ಪಿಸಿದ್ದೇವೆ. ಇನ್ನಿಬ್ಬರು ಓಡಿ ಹೋಗಿದ್ದಾರೆ. ಓಡಿ ಹೋದರ ಕೈಯಲ್ಲಿ ಗನ್ ಇತ್ತು. ನಮ್ಮ ಸ್ಟಾಫಿಗೆ ಒಬ್ಬನಿಗೆ ಶೂಟ್ ಮಾಡಿದ್ದಾನೆ. 2 ಬುಲೆಟ್ ತಗಲಿದೆ ಅವನ ಮೇಲೆ. ಯಾವುದೂ ನಮಗೆ ಗೊತ್ತಿಲ್ಲ. ನಾವು ಒರಿಜಿನಲ್ ನೋಡಿಲ್ಲ, ಡೂಪ್ಲಿಕೇಟ್ ನೋಡಿಲ್ಲ. ಇಬ್ಬರಿಗೆ ಇವರನ್ನು ಹಿಡಿಲಿಕ್ಕೆ ಅಂತ ಓಡಿದಾಗ ಇಬ್ಬರನ್ನು ಹಿಡ್ಕೊಂಡು ಮತ್ತಿಬ್ಬರನ್ನು ಹಿಡ್ಕೊಳ್ಳಕ್ಕೆ ಹೋಗುವಾಗ ಅದರಲ್ಲಿ ಒಬ್ಬ ಶೂಟ್ ಮಾಡಿದ್ದಾನೆ. ಯಾರಿಗೆಲ್ಲ ಗಾಯ ಆಗಿದೆ? ಶಾಹಿಲ್ ಮತ್ತು ಶರೀಫ್ ಎಂಬತ್ತನೇ. ಇಲ್ಲಿಗೆ ನಾನು ಪ್ರಥಮವಾಗಿ ನೋಡ್ತೇನೆ. ಮೊದಲು ನೋಡ್ತೇನೆ. ನಿಮಗೆ ಪರಿಚಯ ಇಲ್ಲ? ಎಲ್ಲಿಗೆಲ್ಲ ಗಾಯ ಆಗಿದೆ? ಅಲ್ಲಿಂದ ಇಮಿಡಿಯೇಟಾಗಿ ಒಬ್ಬನಿಗೆ ತಲೆಗೆ ಪೆಟ್ಟಾಗಿದೆ, ಇನ್ನೊಬ್ಬನಿಗೆ ಕಾಲಿಗೆ ಪೆಟ್ಟಾಗಿದೆ. ಅಲ್ಲ, ನಮ್ಮ ಜನರಿಗೆ ಕುರ್ಚಿಯಲ್ಲಿ ಹೊಡೆದಿದೆ. ಮೊದಲನೇ ಸ್ಟಾರ್ಟ್ ಆಗಿದೆ, ಆಗ ತಲೆಗೆ ಗಾಯ ಆಗಿದೆ. ಇಲ್ಲಿಯ ಸ್ಟಾಫಿನವರಿಗೆ 3 ಮತ್ತು ನನ್ನ ಆ ಕಡೆ ಶಾಪಿಗೆ 4 ಜನರಿಗೆ ಗಾಯ. ಒಬ್ಬನಿಗೆ ಮಾತ್ರ. ಗುಂಡು ತಗಲಿದ್ದು ಶಾಯಿಲಿಗೆ. ಸರಿ ಸರ್. ಮತ್ತು ಗಾಯ ಆದವರು ಶರೀಫು ಮತ್ತು ಯಾರು? ಶಾಹಿಲ್ ಗುಂಡು ತಗಲಿದೆ. ಶರೀಫು ಮತ್ತು ಬರ್ತೀನಿ. ಮತ್ತಿಬ್ಬರು ಯಾರು ಗಾಯ ಆದದ್ದು? ಅಲ್ಲಿಯ ಸ್ಟಾಫಿನವರು ಇದ್ದಾರೆ. ಅವ್ರ ಹೆಸರು ಗೊತ್ತಿಲ್ಲ. 2-3 ಜನರಿಗೆ ಗಾಯ ಆಗಿದೆ ಸರ್. ಯಾರಿಗೆ ನಾನು ಇನ್ನು ನೋಡಿಲ್ಲ. ನಾನು ಇಲ್ಲೇ ಬಾಕಿ. ಕಾರಣ ಯಾವ ನೆಪ, ಯಾವ ನೆಪದಲ್ಲಿ ಅಂತ ಗೊತ್ತಿಲ್ಲ.